ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ ಗುರುವಾರ 45ನೇ ದಿನದ ಸಂಧ್ಯಾ ಭಜನೋತ್ಸವ ನಡೆದನು. ಶ್ರೀ ರಕ್ಷನ್ ಮಾಡೋರು, ಶ್ರೀ ಸುಬ್ರಹ್ಮಣ್ಯ ಪಲ್ಲಾ ಪಿಲಾರ್, ಶ್ರೀ ಕೇಶವ ಆಚಾರ್ಯ ನೆಲ್ಲಿಸ್ಥಳ ಕೋಟೆಕಾರ್, ಶ್ರೀಮತಿ ಪ್ರೀತಿ, ಶ್ರೀ ಜಯಂತ್ ಶೆಟ್ಟಿ ಕುಂಪಲ ತುಡರ್ ಬೆಳಗಾಯರು. ಆತ್ಮೀಯರೇ, ದುರ್ಗಾ ಪರಮೇಶ್ವರ ಕ್ಷೇತ್ರದ ವತಿಯಿಂದ 150 ದಿನದ ಭಜನಾ ಸೇವೆ ಮೂರನೇ ದಿನೊಟ್ಟು ಪ್ರಾರಂಭ ಆತನು. ಇನ್ನು 45 ದಿನದ ಭಜನಾ ಸೇವೆಗೆ ಪ್ರತಿನಿತ್ಯಲ ಅಜಿ ನಂದಾದೀಪಾರ್ಲಾಂಚಿನ ಪೊರ್ತುಡು ಬೇತೆ ಬೇತೆ ಮರ್ಗಿಳ್ಳಿ ಕೆಲಸ ಮಲ್ತೊಂದು ಬರ್ಪುನಾಗಲು ಈ ಕ್ಷೇತ್ರ ಬತ್ತದ ಪವಿತ್ರವಾನಂಚಿನ ಜಾನಾದಿಗೆ ಎದುರು ನಂದಾದೀಪಾರಲ್ಲ ಇತ ಮೂಲಕ ಭಜನದ ಆಚರಣೆ ಪ್ರಾರಂಭ ಮಲ್ಪನಂಚಿನ ಒಂಜಿ ಕಾರ್ಯಕ್ರಮನ ನಿತ್ಯ ನಿರಂತರವಾದ ಪಾಡೊಂದು ಬೈದ ಇಂಥ ದಿನದ ಒಂಜಿ ಪೆರ್ಮೆದ ಕಲಾವಿದೆ ಬತ್ತದಲ್ಲ ಒಂಜಿ ದುರ್ಗಾ ಪರಮೇಶ್ವರ ದೇವರನ್ನ ಪಾದರವಿಂದಡು ಬತ್ತದ ನಂದಾದೀಪಾರನ ರಕ್ಷಣೆ ಮಾಡೋರು ಆರು ಈ ಕ್ಷೇತ್ರದ ಬಗ್ಗೆ ಆತನ ಈ ಆಧ್ಯಾತ್ಮಿಕದ ಬಗ್ಗೆ ಈ ಕ್ಷೇತ್ರದ ವಿಷಯದ ಬಗ್ಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋಡು. ರಕ್ಷಣೆ ಸುರ್ಕಾದ ಹೊಸಕೊರಲದ ಮಾತ ವೀಕ್ಷರಿಕಲ ಸುಲ್ಮೇಲೆ ಸಂದೈತೆ ಮಂತೊಂದಿಲ್ಲ ಇನಿ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಶಿವಪುರ ಕುಂಪಲ ನೆತ್ತ ಬಾರಿ ಪೊರ್ಲುದ ಒಂಜಿ ಬ್ರಹ್ಮಕಲೋತ್ಸವ ಎಲಂಜಿ ಫೆಬ್ರವರಿ 22 ತಾರೀಕಿಗೆ ನಡತೊಂದುಂಡು. ಐತ ಪ್ರಯುಕ್ತ ಸಂಧ್ಯಾ ವಂದನದ ಪೊರ್ತುಡು ಬಾರಿ ಪೊರ್ಲುದ ಒಂಜಿ ಭಜನಾ ಕಾರ್ಯಕ್ರಮ 180 ದಿನ ನಡತೊಂದುಂಡು. ಖಂಡಿತವಾದ್ಲ ಮಸ್ತ್ ಖುಷಿತ ವಿಚಾರ. ಅಂಚೆನೆ ಈ ತುಡರ್ ಎಂಚ ಮೆನ್ಕುಣ ನನ್ನ ದುಂಬುಗಳ ಈ ಒಂದು ಸಂಸ್ಥೆ ಆ ತುಡರ್ದಲ್ಲ ಕನೆ ಬಾರಿ ಪೊರ್ಲುಡು ಮೆನ್ಕಡು ನನಾತ್ ಮಲ್ಲ ಮಟ್ಟಡು ಬುಲೆಯಾಡು ಖಾಲಿ ನಮ್ಮ ಊರು ಮಾತಾ ತಂದೆ ಪರ ಊರ್ಲ ದೇಶದೊರ್ಮೆ ನಮ್ಮ ಈ ಒಂಜಿ ದೇವಸ್ಥಾನ ಮಲ್ಲ ಮಟ್ಟದ ಪುದರ್ ಮನ್ಬ್ಲಕ್ ಅವಡು ಅಂಚೆನೆ ಏನೊಂಜಿ ಎಲ್ಲೇ ಕಲಾವಿದನು ಇನ್ನೊಂಜಿ ಬಾರಿ ಪೊರ್ಲುದ ಒಂಜಿ ಕಾರ್ಯಕ್ರಮಗಳಿದ್ದಾರೆ. ಖಂಡಿತವಾದ್ಲ ಖುಷಿ ಆಪುಂಡು. ಮುಖ್ಯವಾದ ಕಲಾವಿದರಿಗೆ ಬೋಡಾಯಿನಿ ಕಲಾಭಿಮಾನಿಗಳ ಆಶೀರ್ವಾದ ಪ್ರೋತ್ಸಾಹ ನಮ್ಮ ಊರದ ಕಲಾಭಿಮಾನಿಲು ಎನ್ನಂಚಿನ ಎಲ್ಲಿಯ ಪ್ರತಿಭೆಯನ್ನು ಗುರುತಿಸಾದ ಇನಿ ಇಡೀ ಲೈದೇರೆ ಖಂಡಿತವಾದ ಈ ಒಂದು ಸಂಸ್ಥೆಗೆ ನೇಪಲ ಚಿರಋಣಿ ಆದಲ್ಲ. ಅಂಚೆ ನಿಡೆ ಬರ್ಪುನ ಎನ್ನಲ ಭಾಗ್ಯ ಏನು ಕಾರಣಾಂತರವಾದ ಮುರಣಿ ಬರೋಡಿತ್ತೇನೆ ಬರ್ರ ಆಯ್ಜಿ ಅಂದ ಇನಿ ಬೈದೆ ಅಪ್ಪೆ ಇನಿ ಎತ್ತೇರಿ ನನ್ನ ತೆಲಂಜಿ ಬ್ರಹ್ಮಕಲೋತ್ಸವ ನಡಪೆರಂಡು ಆನಿಲ ಏನ ಇಡ ಬರ್ಪವಲ್ಲ ಕಾವಡು ಈ ಒಂಜಿ ಸಂಸ್ಥೆ ಮಲ್ಲ ಮಟ್ಟದ ಬುಲೆಯಾಡು ಸೊಲ್ಮೇಲು ಮಾತೆರೆಗೆ ಲೆಡ್ಡೆ ಆಡು. ಥ್ಯಾಂಕ್ ಯು. ದುರ್ಗಾ ಪರಮೇಶ್ವರಿ ಕ್ಷೇತ್ರ ಕುಂಪಳ ಈ ಒಂದು ಕ್ಷೇತ್ರದಲ್ಲಿ ಕಳೆದ ವಾರ ನಮ್ಮ ಕಾಡಿಕಾಂಬ ಸೇವಾ ಸಂಘದ ವತಿಯಿಂದ ನಮ್ಮ ಸಂಘದವರು ಬಂದು ಭಜನಾ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ. ಇದೀಗ ನಾನು ಈ ಕಡೆಯಲ್ಲಿ ಕೆಲವು ಸಲ ಈ ಕ್ಷೇತ್ರಕ್ಕೆ ಬಂದು ಶ್ರೀ ದೇವರ ದರ್ಶನವನ್ನು ಮಾಡಿದ್ದೇನೆ. ಇಂಥ ಒಂದು ಕ್ಷೇತ್ರಕ್ಕೆ ಬರುವುದಂದ್ರೆ ನಮಗೆ ತುಂಬ ಸಂತೋಷ. ಹಲವಾರು ಭಕ್ತರುಗಳನ್ನು ಮನಸೆಳೆಯುವಂಥ ಒಂದು ಈ ದೇವಿಯ ಸನ್ನಿಧಿಯ ದೇವಿಯ ಶಕ್ತಿ ಎಂಬುದು ನಮಗೆ ಇಲ್ಲಿಗೆ ಬಂದ ಕೂಡಲೇ ನಮಗೆ ತುಂಬ ಖುಷಿಯಾಗ್ತಾ ಇದೆ. ಈ ಕ್ಷೇತ್ರಕ್ಕೆ
ನಮ್ಮ ಕಾಳಿಕಾಂಬ ಕ್ಷೇತ್ರ ಈ ಪುರೋಹಿತ ನಮ್ಮಲ್ಲಿ ಬೆಳ್ಳಿಯ ಆಭರಣಗಳನ್ನು ನಮ್ಮ ಕ್ಷೇತ್ರ ಅಲ್ಲೇ ಮಾಡ್ತಾ ಇದ್ದಾರೆ. ಅದರ ಬೇಕಾದೆಲ್ಲ ಕೆಲಸವನ್ನು ನಮ್ಮ ಕ್ಷೇತ್ರದ ಪರಿಸರದಲ್ಲೇ ಅದರ ಕೆಲಸ ಕಾರ್ಯಗಳು ಚಂದಲ್ಲಿ ಮಾಡಿಕೊಂಡು ಕೊಟ್ಟಿದ್ದಾರೆ. ಇನ್ನು ಮುಂದೆ ಈ ಕ್ಷೇತ್ರ ಬ್ರಹ್ಮಕಲಶೋತ್ಸವ ಉತ್ತರ ಅಭಿವೃದ್ಧಿಯಾಗಿ ನಡೆಯುವುದೆಂದು ನನ್ನ ಒಂದು ಪ್ರಾರ್ಥನೆ. ಅವಿರ್ದು ಬೊಕ್ಕ ಕೋಟೆಕಾರ ಶ್ರೀ ವಿಷ್ಣುಮೂರ್ತಿ ಅಯ್ಯಪ್ಪ ಭಕ್ತ ವೃಂದದಕ್ಲು ಭಜನಾ ಕಾರ್ಯಕ್ರಮ ನಡಪಾತ್ ಕೊರಿಯರು. ಗಣಪತಿ ಕುಂಬಾಜಿ ಗಣಪತಿ ಶರಣು ಗಣಪತಿ ಶರಣು ಮಧುರು ಗಣಪತಿ ಶರಭು ಗಣಪತಿ ಕುಂಬಾಜಿ ಗಣಪತಿ ಶರಣು ಅತ್ಯಂಗಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಅತ್ಯಂಗಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಗೀತೆಯ ಮರ್ಮವಾ